ಹ್ಯಾಂಗರ್ಸ್ ಹಾಕಿದೆ किधर से इधर वो कितना देते हैं कितना चार्ज कर रहे हैं? जो रेट है वो भरता हूँ बट वो क्लीन नहीं था क्यों? कोई प्रॉब्लम नहीं, कभी भी आप सकते हैं, कोई क्लीन मेंटेन मार रहे हो? हाँ आप किधर से? मैं दिल्ली आप संजीव कर रहे हैं जी हाँ? आज तो मैंने मूर्ति अंकोड़ी फुल ಕೊಡಬೇಡಿ एवरी 3 months रिन्यूअल होगा ऐसा नहीं देता है सर ಇಲ್ಲ ಅಂದ್ರೆ ಇವರಂತಲ್ಲ ತಕೊಳ್ಳೋ कितना चार्ज करते हैं? चल उसका तो अभी 1640 रुपीज़ है, 5 साल पर 20%। नहीं आदमी तो आता है ना उनको ₹1 ऐसे आप ठीक से फिक्स करो जी सिस्टम होना हमको क्लीन होना ಅಲ್ಲಿ ಬೋರ್ಡ್ ಹಾಕಬೇಕು ಎಷ್ಟು ಕೊಟ್ಟಿದ್ದಾರೆ ಅಂತ क्लीन एक दिन हम ऐसे जाएंगे टाइम एक बार क्लीन है तो नेक्स्ट डे चेंज ठीक है और ಇದನ್ನ ತೆಗೆದು ಬಿಸಾಡಿ ಇಲ್ಲ ನೀವು ಆಫೀಸ್ ಒಳಗೆ ಕೂತ್ಕೊಳ್ತಾರೆ ಇದರಲ್ಲಿ ठीक है वो सभी सब ಎಷ್ಟು ಸಮಯ ಆಯ್ತು ಮತ್ತೆ ಎಷ್ಟು ವರ್ಷ ಬರ್ತಿದ್ದು ನಾವು ನೋಡಿದ್ವಿ ಅಂದರೆ ಒಂದು ಹ್ಯಾಂಡ್ ರೋಡ್ ಚೇಂಜ್ ಮಾಡೋದಿಲ್ಲ ನಮ್ಗೆ ಎಷ್ಟು ಅಂತ ನೋಡಿದ್ದೇವೆ ಇದು ಎಷ್ಟು ಬೇಕಾಗ್ತದೆ ಇದು ಸ್ಟೇನ್ಲೆಸ್ ಸ್ಟೀಲ್ ಸರ್ ಅದು ಗ್ಯಾರಂಟಿ ಉಂಟಾ ಇನ್ನೊಂದು ಉಂಟಾ ನಾನು ಕೇಳಿಕ್ಕೆ ಹೋಗಲಿಲ್ಲ ನೀವು ಹಾಕಿ ಎಷ್ಟು ಸಮಯ ಹೇಳಿ ಎಷ್ಟು ಸಮಯ ಹಾಕಿ 2 ತಿಂಗಳಲ್ಲಿ ನಷ್ಟ ಆಗಬೇಕಾದ್ರೆ ಎಂಥದ್ದು ಇಲ್ಲಮ್ಮ ನೋಡಿ ಬಿಲ್ ಕೊಡೋ ಮುಂಚೆ ಎಲ್ಲ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಹಾಕಿಸ್ಬೇಕು ಮತ್ತೆ ನೀವು ಜವಾಬ್ದಾರಿ ಆಗ್ತೀರಿ ಅಧ್ಯಕ್ಷರೇ ಹಂಗೇನು ಕಂಪ್ಲೀಟ್ ಅದನ್ನು ತೆಗೆಸಿ ಹೊಸದು ಸ್ವಲ್ಪ ಚೆಂದ ಮಾಡಿ ಸ್ವಲ್ಪ ಉದ್ದದ ಇಲ್ಲಿ ಕೈ ಇಡ್ಲಿಕ್ಕೆ ಆಗೋದಿಲ್ಲ ಕೈ ವಾಶ್ ಮಾಡುವಾಗ ಇಲ್ಲಿಗೆ ಸ್ವಲ್ಪ ಲಾಂಗ್ ಸಿಗ್ತದೆ ಅದು ಯಾರಿಗೂ ವಾಶ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ತನಕ ಬರ್ತದೆ ಲಾಂಗ್ ಇದು ಎಲ್ಲ ಕೂಡ ಕ್ವಾಲಿಟಿ ಬೇಸ್ಡ್ ಆಗಿ ನೀವು ನೋಡಬೇಕು ಇದನ್ನೆಲ್ಲ ಫೈನಲ್ ಆಗಿ ಮುಂಚೆ ಎಲ್ಲ ಕಂಪ್ಲೀಟ್ ಉಪಾಧ್ಯಕ್ಷ ಮತ್ತು ತೂತು ಮತ್ತು ಗೊತ್ತುಂಟು ಹೊರ ಮಲ್ತಿ ಬೋಯ್ ಬುಕ್ಕ 3-4 ತಿಂಗಳಲ್ಲಿ ಹಾಳಾದರೆ ನಿಮ್ಗೆ ಯಾರು ಒಳ್ಳೆದೆಲ್ಲ ಬಂದು ಬೈಯುವುದೇ ಅಲ್ವಾ ಸೊ ಹ್ಯಾಂಡಲ್ ಅದೆಲ್ಲ ಚರ್ಚೆ ನೋಡಿ ಸುಮ್ಮನೆ ನಿಮ್ಮ ಯಾಕೆ ಹೆಸರು ಕರೆಸ್ತೀರಿ ಇಲ್ಲ ಸರ್ ಅಲ್ವಾ ಮತ್ತು ನಮಗೆ ಇದಕ್ಕೆ ಇದು ಯಾಕೆ ಹೇಳಿ ಅಥವಾ ನೀವು ಟಿಶ್ಯೂ ಪೇಪರ್ದು ಹಾಕಿ ಅಲ್ಲ ಬಾಕ್ಸ್ ಟಿಶ್ಯೂ ಪೇಪರ್ ಹಾಕಿ ಮತ್ತೆ ನೀವು ನೋಡಿ ಇದರಲ್ಲೇ ಒಂದು ಇದು ಇರಬೇಕು ಡಸ್ಟ್ಬಿನ್ನಿಗೆ ಅದಕ್ಕಾಗಿ ಅದನ್ನೇ ಕ್ಲೀನ್ ಮಾಡಿ ತೆಗೆದುಕೊಳ್ಳ ಈಗ ಅಲ್ಲಿ ಆಗೋದಿಲ್ಲ ಹಾಗೆ ಇಲ್ಲಿಗೆಲ್ಲ ಮಾಡಿ ಈ ಗ್ಯಾಪಿಗೆ ಇಲ್ಲಿ ತನಕ ಮಾಡಿ ಇದರ ಒಳಗೆ ಡಬ್ಬಿ ಇಡುವಾಗ ಇದೊಂದರಲ್ಲಿ ಡಸ್ಟ್ಬಿನ್ ಅಂತ ಹಾಕಿಬೇಡಿ ಮತ್ತು ಇದೆಲ್ಲ 1 ತಿಂಗಳು ಕೂಡ ನಡೆಯೋದಿಲ್ಲ ಅದು ಇರಲಿ ಅದನ್ನು ಮಾಡೋದು ಮತ್ತು ನೀವು ಟಿಶ್ಯೂ ಪೇಪರ್ ಇರಲಿಕ್ಕೆ ಉಂಟಲ್ಲ ಸಿಸ್ಟಮ್ ಮಾಡಿ ನೋಡಿ ನೀವು ಸ್ವಲ್ಪ ಟಿಶ್ಯೂ ಪೇಪರ್ದು ಅದನ್ನು ರೀಲ್ ಚೀಪ್ ಕ್ವಾಲಿಟಿ ಏನು ಕಾಸ್ಟ್ ಬೇಡ ಅದು ರೀಲ್ ಫಿಟ್ ಮಾಡೋದ್ರಲ್ಲಿ ಸಿಸ್ಟಮ್ ಅಲ್ಲಿ ಗ್ಯಾಪ್ ಮೇಲೆ ಚೆನ್ನಾಗಿ ಒಂದು ಬೋರ್ಡ್ ಮಾಡಿಸಿ ಅದನ್ನು ಕ್ಲೀನ್ ಇಡಿ ಟ್ಯಾಪ್ ವಾಟರ್ ಅಲ್ಲಿಗೆ ಗೋಡೆಯಲ್ಲಿ ಬರೆಸೋದು ಅಲ್ಲಿ ಜಾಗ ಇದೆ ಅಲ್ಲ ಸ್ವಲ್ಪ ಸರಿಯಾಗಿ ಬರ್ಸಿ ಅವ್ರು ಬಂದಾಗ ಅದನ್ನು ನೋಡ್ತಾರೆ ಸ್ವಲ್ಪ ಅಟ್ರಾಕ್ಷನ್ ಮಾಡಿ ಸರಿ ಹಾಕ್ತಾರೆ ಇದು ಮೊದಲಿಗೆ ಲೈಟ್ ಕೂಡ ಸ್ವಲ್ಪ ದೊಡ್ಡದೇ ಇದೀಗ ಬೆಳಿಗ್ಗೆ ನಮ್ಗೆ ಅಗತ್ಯ ಇಲ್ಲ ನೈಟ್ ಹೊತ್ತು ಲೈಟ್ ಬೇಕು ಹೊರಗೆ ಮತ್ತು ಹೊರಗಡೆ ಮಾಡಿ ಎಷ್ಟು ವರ್ಷ ನೋಡಿ ನಾನು ಹೇಳ್ತೇನೆ ಪಬ್ಲಿಕ್ ಸೌಲಭ್ಯ ಭಾಳ ಚೆನ್ನಾಗಿದೆ ಎಲ್ಲ ಕಡೆ ಹೋಗ್ಬೋದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಅದೆಲ್ಲ ಬಿಲ್ಡಿಂಗ್ ಇಂಪಾರ್ಟೆಂಟ್ ಅಲ್ಲ ಇದು ಇಂಪಾರ್ಟೆಂಟ್ ಟ್ಯಾಪ್ ಇದು ಬೇಸ್ ಇದು ಕೊಮ್ಮೋಡ್ ಇದು ಇದೆಲ್ಲ ಬೇಸಿಕ್ ಮತ್ತು ಇದು ಮೇನ್ ಎಂಟ್ರೆನ್ಸ್ 5 ಕೂಡ ಇವತ್ತು ಆದಂಥದ್ದು. ಆದ ಕಾರಣ ಈ ಪ್ರದೇಶದವರಿಗೆ ಒಂದು ಸುಸಜ್ಜಿತವಾಗಿ ಒಂದು ಶೌಚಾಲಯ ಇರಬೇಕಂತ ಹೇಳಿಕೊಂಡು
ನಗರಸಭೆ ವತಿಯಿಂದ ಇವತ್ತು ಸುಸಜ್ಜವಾದ ಶೌಚಾಲಯ ನಾವು ಇವತ್ತು ಚಾಲನೆ ಇವತ್ತು ಕೊಟ್ಟಿದ್ದೇವೆ. ಇದನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳೋ ವ್ಯವಸ್ಥೆ ಕೂಡ ಇದು ನಗರಸಭೆಯ ಅಧ್ಯಕ್ಷರು, ಸದಸ್ಯರು ಮತ್ತು ಎಲ್ಲ ಅಧಿಕಾರಿ ವರ್ಗಕ್ಕೆ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಇದನ್ನು ಚೆನ್ನಾಗಿ ಇವತ್ತು ನೋಡಿಕೊಂಡು ಹೋಗ್ತಾರೆ ಮತ್ತು ಇದನ್ನು ಉಪಯೋಗಿಸುವವರು ಕೂಡ ಇದರ ಸ್ವಂತ ಮನೆಯ ಶೌಚಾಲಯದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಇಲ್ಲಿ ಕೂಡ ಗಲೀಜು ಮಾಡದೆ ಬಹುಶಃ ಇದನ್ನು ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವ ವ್ಯವಸ್ಥೆ ಕೂಡ ಇವತ್ತು ಆಗಬೇಕು. ಅದಲ್ಲದೆ ಇಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಅಟೆಂಡೆನ್ಸ್ ಸರಿ ಇಲ್ಲದಿದ್ದರೆ ಕ್ಲೀನಲ್ಲಿದ್ದರೆ ನಾವಿಲ್ಲಿ ನಮ್ಮ ನಗರಸಭೆ ನಂಬರನ್ನು ನಾವು ಎಲ್ಲ ಕಡೆ ಬೋರ್ಡಲ್ಲಿ ಹಾಕಿಬಿಡ್ತೇವೆ. ನೇರವಾಗಿ ಅಧಿಕಾರಿ ಕಂಪ್ಲೇಂಟ್ ಮಾಡಿದರೆ ಯಾರು ನಡೆಸ್ತಾರೆ ಅವನ ಮೇಲೆ ನಿಗಾ ವಹಿಸಲಾಗುವುದು. ಸರ್, ರೆಸ್ಟ್ ರೂಮ್ ಇದೆಯಾ? ಆ್ಯಕ್ಚುಲಿ ಪೌರ ಕಾರ್ಮಿಕೊಂದು ರೆಸ್ಟ್ ರೂಮ್ ಅಂತ ಸೀಮಿತವಾಗಿಟ್ಟಿದ್ದಾರೆ. ಅದನ್ನು ನಾವು ಸ್ವಲ್ಪ ಅದನ್ನು ಬದಲಾವಣೆ ನಾವು ಇವತ್ತು ಮಾಡ್ತೇವೆ. ಸರ್, ಈ ಬಟ್ಟಪಾಡಿ ಶಿಪ್ ಮುಳುಗಡೆ ಇದೆಯಲ್ಲ, ಆ DC ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಒಮ್ಮೆ ಆಯಿಲ್ ಲೀಕ್ ಆಗಿದೆ ಅಂತ ಅವರೇ ಹೇಳಿದ್ದಾರೆ. ಮತ್ತು ಪ್ರಕಟಣೆಯಲ್ಲಿ ಲೀಕ್ ಆಗಲಿಲ್ಲ ಅಂತ ಹೇಳಿ ನೀವೇನು ಹೇಳ್ತೀರಾ? ನೋಡಿ, ಬೆಟ್ಟಂಪಾಡಿ ಇವತ್ತು ಶಿಪ್ ಮುಳುಗಡೆ ಆ ಸಂದರ್ಭದಲ್ಲಿ ಅದರಲ್ಲಿರುವಂಥ ಏನಿದೆ ವೇಸ್ಟ್ ಆಯಿಲ್ ಇದೆ ಅದು ನೀರಿಗೆ ಬೀಳದಂತೆ ನೋಡೋ ಜವಾಬ್ದಾರಿ ನಮ್ಮ ಜಿಲ್ಲಾ ಇಲಾಖೆಯ ಇವತ್ತು ಜವಾಬ್ದಾರಿ. ಇವತ್ತು ಈ ರೀತಿಯ ಒಂದು ಘಟನೆ ಆದಾಗ ಒಂದು ಶಿಪ್ಪಿನ ಓನರ್ ಬರಬೇಕು. ಓನರ್ ಅಲ್ಲದಿದ್ದರೆ ಶಿಪ್ಪಿನ ಇನ್ಶೂರೆನ್ಸ್ ಕಂಪನಿಯವರು ಬರಬೇಕು. ಎರಡು ಕೂಡ ಬರದಿದ್ದರೆ ಜಿಲ್ಲಾಧಿಕಾರಿ ಸರ್ಕಾರದ ಆದೇಶ ತಗೊಂಡು ಅದನ್ನು ಆಯಿಲ್ ಅದು ಲೀಕ್ ಆಗದ ರೀತಿ ನೋಡ್ಕೊಳ್ಬೇಕು. ಅದು ಬಹುಶಃ ಲೀಕ್ ಆಗೋದಾದರೆ ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಎಲ್ಲ ಆಧುನಿಕ ಸಿಸ್ಟಮ್ ಇದೆ. ಅದನ್ನು ಅನುಷ್ಠಾನ ಇವತ್ತು ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ಈ ಕಲುಷಿತವಾದ ಆಯಿಲ್ ಏನಾದರೂ ಇವತ್ತು ಸಮುದ್ರದಲ್ಲಿ ಇವತ್ತು ಮಿಕ್ಸ್ ಆದರೆ ಭವಿಷ್ಯದಿನಲ್ಲಿ ಅದೆಲ್ಲವೂ ಕೂಡ ಆ ಬೀಚಿನ ಪಕ್ಕಕ್ಕೆ ಬಂದೆಲ್ಲ ಕೂಡ ಕಪ್ಪಾಗಿ ಅದು ಇವತ್ತು ಇರ್ತದೆ ಆ ನೀರಿನ ತೆರೆಗೆ. ಮತ್ತು ಇರುವಂಥ ಮೀನುಗಳಿಗೆ ಕೂಡ ಮತ್ತು ಮೀನುಗಾರಿಕೆ ಕೂಡ ಇವತ್ತು ಸಮಸ್ಯೆ ಆದಾಗ ಇದು ಆಗದ ರೀತಿ ನೋಡೋ ಜವಾಬ್ದಾರಿ ಇವತ್ತು ಸರ್ಕಾರದ ಇವತ್ತು ಜವಾಬ್ದಾರಿ. ಇದನ್ನು ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳೇ ನಾನು ದೂರವಾಣಿ ಮೂಲಕ ಚರ್ಚಿಸಿ ಈ ವಿಚಾರ ನಾನು ಕೂಡ ಹೇಳಿದ್ದೇನೆ. ಅದೆಲ್ಲ ಮುಂಜಾಗ್ರತಾ ಕ್ರಮವನ್ನು ನಾನು ತಗೊಳ್ತೇನೆ. ನಾನು ಅದು ಹಿಂದೆ ಇದ್ದಂತೆ ಮಾತನ್ನು ಕೂಡ ಇವತ್ತು ಕೊಟ್ಟಿರ್ತಾರೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾನು ಕೂಡ ಕೆಲವೊಂದು ತಜ್ಞರನ್ನು ಕರ್ಕೊಂಡು ಅದರ ಬಗ್ಗೆ ನಾನು ಕೂಡ ನೋಡಿ ಮತ್ತು ಸರ್ಕಾರದ ಗಮನಕ್ಕೆ ನಾನು ಇವತ್ತು ತರ್ತೇನೆ. ನನ್ನ ಒಂದು ಕೋರಿಕೆ ನಮ್ಮ ಕ್ಷೇತ್ರದ ಬಟ್ಟಂಪಾಡಿ ಮತ್ತು ಇಡೀ ಸಮುದ್ರ ಬದಿಯ ಮೀನುಗಾರರ ಪರವಾಗಿ ಇಂಥ ವಿಚಾರದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರ್ದು. ಇದು ಪ್ರಮುಖವಾದ ವಿಚಾರ ಹೇಳಿಕೊಂಡು ಇದಕ್ಕೊಂದು ಪರಿಹಾರ ಕಾಣಬೇಕು. ಸಮಸ್ಯೆಗೆ ಪರಿಹಾರ ಕಾಡುವಂಥ ಎಲ್ಲ ಒಂದು ಶಕ್ತಿ ಇದ್ದರೆ ಅದು ಸರ್ಕಾರಕ್ಕೆ ಮಾತ್ರ, ಬೇರೆ ಯಾರಿಗೂ ಕೂಡ ಇಲ್ಲ. ಸರ್ಕಾರ ಮೌನ ಆದರೆ ಜನ ಏನು ಮಾಡಬೇಕು? ಮೀನುಗಾರರು ಏನು ಮಾಡಬೇಕು? ನಾವೇ ಜನಪ್ರತಿನಿಧಿ ಏನು ಮಾಡಬೇಕು? ಇದನ್ನು ಬಹುಶಃ ಸರ್ಕಾರ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆದ ಕಾರಣ ಇದರ ಬಗ್ಗೆ ಭಾಳಷ್ಟು ಇವತ್ತು ಮುತುವರ್ಜಿ ವಹಿಸಿಕೊಂಡು ಇದನ್ನು ಬಗೆಹರಿಸುವಂಥ ಕೆಲಸ ಇವತ್ತು ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಇವತ್ತು ಮುಳುಗಡೆ ಎಲ್ಲ ಇವತ್ತು ಆಗಬಾರ್ದು. ಅದು ಬಹುಶಃ ಇವತ್ತು ಬಟ್ಟಂಪಾಡಿ ಕೊರ್ಚಲ್ಲಿ ಬಚಾವಾಗೋದಾದರೆ ಬಹುಶಃ ಇವತ್ತು ಆ ಒಂದು ಸ್ವಲ್ಪ ಅಡ್ಡತಡೆ ಇದ್ದಂಥ ಬಹುಶಃ ಇವತ್ತು ಕೂಡ ಹೇಳ್ಬೋದು ಅದಕ್ಕಾಗಿ ಆದಷ್ಟು ಬೇಗನೆ ಅದನ್ನು ಕ್ಲಿಯರ್ ಮಾಡಿ ತಗೊಂಡು ಹೋಗೋದು ವಿಚಾರ ಇವತ್ತು ಆಗಬೇಕಾಗ್ತದೆ. ಶಿಪ್ಪನ್ನು ತೆಗಿಲಿಕ್ಕೆ ಎಷ್ಟು ವರ್ಷ ತೆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಕನಿಷ್ಠ ಇರುವಂಥ ಆ ವೇಸ್ಟ್ ಆಯಿಲ್ಗಳು ಇನ್ನಿತೇನು ಕಲುಷಿತವಾಗಿ ಸಮುದ್ರವನ್ನು ಅದನ್ನು ತಡೆಗಟ್ಟುವಂಥ ಕೆಲಸ ಸರ್ಕಾರ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಒತ್ತಾಯಪಡಿಸ್ತೇನೆ. ಇದರ ಬಗ್ಗೆ ನನಗೆ ಸಮಯಾವಕಾಶ ಕೊಟ್ಟಿದೆ ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಬಹುಶಃ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂಡ ನಾನು ಮಾತಾಡ್ತೇನೆ. Thank you. ಏನು